ತುಳುನಾಡು ಧಾರ್ಮಿಕತೆಯ ತವರು, ದೈವ ದೇವರುಗಳ ನೆಲೆಬೀಡು. ಇದೇ ಕಾರಣಕ್ಕೆ ಕರಾವಳಿಯಾದ್ಯಂತ ಪ್ರತಿ ಹಳ್ಳಿಗಳಲ್ಲೂ ಹೆಜ್ಜೆಗೊಂದರಂತೆ ಕಾಣಸಿಗುವ ದೈವ ದೇವರುಗಳನ್ನು ಜನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ. ಇಂತಹ ಪುಣ್ಯ ಕ್ಷೇತ್ರಗಳ ಇತಿಹಾಸ ವಿಶೇಷತೆಯನ್ನು ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಕವಿತಾ ಮಾಣಿ. ಹಾಲು ಉತ್ಪಾದನಾ ಕ್ಷೇತ್ರದಲ್ಲಿ ಮೊದಲು ಕೇಳಿಬರೋ ಹೆಸರು ಅಂದ್ರೆ ಅದು ಮಂಗಳೂರಿನ ಕುಲಶೇಖರದಲ್ಲಿರುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಸಂಸ್ಥೆ. ಈಗಾಗಲೇ ಹಲವು ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಈ ಸಂಸ್ಥೆ ಇದೀಗ ಗಣಪತಿಯ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಿದೆ. ಹೌದು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಶ್ರೀ ಮಹಾಗಣಪತಿ ಗುಡಿ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಹಾಗಾದ್ರೆ ಧಾರ್ಮಿಕ ಕಾರ್ಯಕ್ರಮ ಯಾವ ರೀತಿ ಹೇಗೆ ನೆರವೇರಿತು ಹೇಳ್ತೇವೆ ನೋಡಿ. ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ. ಮಂಗಳೂರಿನ ಕುಲಶೇಖರದಲ್ಲಿರುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಈಗಾಗಲೇ ಹಾಲು ಉತ್ಪಾದನಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆ. ತನ್ನ ಉತ್ತಮ ಸೇವೆಯ ಮೂಲಕ ಗ್ರಾಹಕರ ವಿಶ್ವಾಸವನ್ನ ಗಳಿಸಿಕೊಂಡಿರುವ ಈ ಸಂಸ್ಥೆಯ ವತಿಯಿಂದ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಮಂಗಳೂರು ಡೈರಿ ಕುಲಶೇಖರದಲ್ಲಿ ನಿರ್ಮಿಸಲ್ಪಟ್ಟಿರುವ ನೂತನ ದೇವಾಲಯದಲ್ಲಿ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ನಡೆಯಿತು. ಕಳೆದ 35 ವರ್ಷಗಳ ಹಿಂದೆ ಸರ್ಕಾರಿ ಹಾಲು ಡೈರಿ ಇದ್ದಂತಹ ಸಂದರ್ಭದಲ್ಲಿ ಗಣೇಶೋತ್ಸವಕ್ಕೆ ಸಾರ್ವಜನಿಕವಾಗಿ ಗಣಪತಿ ವಿಗ್ರಹವನ್ನ ಇಟ್ಟು ಪೂಜಿಸುವ ಕಾರ್ಯ ನಡೀತಾ ಇತ್ತು. ಇದನ್ನೇ ಮುಂದುವರಿಸಿಕೊಂಡು ಬಂದು ಇದೀಗ ಈ ಜಾಗದಲ್ಲಿ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ಕೃಷ್ಣರಾಜ ತಂತ್ರಿಗಳ ನೇತೃತ್ವದಲ್ಲಿ ಪ್ರಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆ, ರತ್ನನ್ಯಾಸ ಜರುಗಿದ್ದು ಬಳಿಕ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಪ್ರಾಣ ಪ್ರತಿಷ್ಠೆ, ಪರಿಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ, ಪ್ರಸನ್ನ ಪೂಜೆ, ಅಷ್ಟೋತ್ತರ ನಾಳಿಕೇರ ಮಹಾಗಣಪತಿ ಹೋಮ ವಿಜೃಂಭಣೆಯಿಂದ ನಡೆಯಿತು. ಎಲ್ಲಾ ಕರ್ಮಾಂಗಗಳನ್ನು ಮಾಡಿ ಇವತ್ತು ದೇವರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಶಾಸ್ತ್ರೋಕ್ತ ವಿಧಾನದಂತೆ ಕಾಲದೇಶ ಪರಿಸ್ಥಿತಿಯನ್ನು ಅನುಸರಿಸಿಕೊಂಡು ಯಥೋಚಿತವಾಗಿ ಕರ್ಮಾಂಗಗಳನ್ನೆಲ್ಲವನ್ನು ಮಾಡಿದಂತಹ ಕರ್ಮಾಂಗಗಳಿಂದ ಮಹಾಗಣಪತಿ ಸಂಪೂರ್ಣ ಸಂತುಷ್ಟನಾಗಿರುವುದು ಮುಂದಕ್ಕೆ ಆಗತಕ್ಕಂತಹ ಪ್ರತಿಷ್ಠಾಪನೆ ಹಾಗೆಯೇ ವಿಗತಿ ಸಾನ್ನಿಧ್ಯ ಸಮರ್ಪಿಗೋಸ್ಕರವಾಗಿ ನೀವು ಮಾಡತಕ್ಕಂತಹ ಕೆಲಸ ಬ್ರಹ್ಮಕುಂಭಾಭಿಷೇಕವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸಿಕೊಂಡು ಸುಪ್ರತಿಷ್ಠಿತನಾಗಿದ್ದು ದೇವರ ಲೋಕಾನುಗ್ರಹೇತ್ವರ್ಥಂ ಶ್ರೀಭಗುಸ್ಥಾಯನ ಇಲ್ಲಿ ಮಾಡಿದಂತಹ ಪ್ರತಿಷ್ಠಾಪನಾ ಕರ್ಮಾಂಗದಿಂದ ಈ ಸ್ಥಳದಲ್ಲಿ ಹಾಗೆ ಈ ಪರಿಸರವಾಸಿಗಳಿಗೆ ಈ ಉದ್ಯಮದಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಸಹ ದೇವರು ಅನುಗ್ರಹ ಮಾಡಬೇಕು. ಸಾನ್ನಿಧ್ಯಂಜಲದಾ ದೇವ ಪ್ರತ್ಯಹಂ ಪರಿವರ್ತಯ ಇವತ್ತು ಮಾಡಿದಂತಹ ಪ್ರತಿಷ್ಠ ಬ್ರಹ್ಮಕಲಶಾಭಿಷೇಕದಿಂದ ಮಾತ್ರವಲ್ಲದೆ ಮುಂದಕ್ಕೆ ಆಗತಕ್ಕಂತಹ ಪೂಜೆ ಪುನಸ್ಕಾರಗಳಿಂದಲೂ ದೇವರು ಪ್ರತಿನಿತ್ಯವೂ ಸಹ ಸಾನ್ನಿಧ್ಯವನ್ನು ಹೆಚ್ಚಿಗೆ ಪಡೆಯುವಂತೆ ದೇವರು ಅನುಗ್ರಹಿಸಬೇಕು. ಆಭೂತ್ ಪ್ರಜಾವಿರೋಧೋಸ್ಮಿನ್ ಯಜಮಾನಸ್ಯ ಮಧ್ಯದ ಇದನ್ನು ಮಾಡತಕ್ಕಂತಹ ವಿಚಾರದಲ್ಲಿ ಎಲ್ಲರಿಗೂ ಸಹ ಐಕಮತ್ಯವನ್ನು ಸೌಮನಸ್ಯವನ್ನು ದೇವರು ಅನುಗ್ರಹಿಸಬೇಕು. ಮಾಡಿಸಿದಂತಹ ಯಜಮಾನದ ಕುಟುಂಬದವರಿಗೆ ಹಾಗೆಯೇ ಇಲ್ಲಿಯ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಸಹ ದೇವರು ಅಕ್ಷಯವಾದಂತಹ ಸಮೃದ್ಧಿಯನ್ನು ಅನುಗ್ರಹಿಸಬೇಕು. ಸಭೋಪಾಲಂ ದದಾರಾಕಂ ಮೃಗೋಪುತ್ರವರ್ಜಿತಂ ಕ್ಷೇಮೇಣ ವೃದ್ಧಿಂ ಅದರಾಂ ಸುಖಂ ಅಕ್ಷಯ್ಯಮಷ್ಟದ. ಒಂದು ದೀಪವನ್ನು ಒಂದು ಸ್ಥಳದಲ್ಲಿ ನಾವು ಇಟ್ಟೆವುಂಟಾದರೆ ಅದರ ಪ್ರಕಾಶ ಇಷ್ಟೇ ಸ್ಥಳಕ್ಕೆ ಹೋಗಬೇಕು ಅಂತ ನಮಗೆ ನಿರ್ಬಂಧಿಸಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ದೇವಸ್ಥಾನ ಪ್ರತಿಷ್ಠೆ ಮಾಡಿದರೆ ಇಲ್ಲಿಯ ಪರಿಸರಕ್ಕಲ್ಲದೆ ಇಡೀ ಲೋಕಕ್ಕೆ ಕ್ಷೇಮವನ್ನು ಆ ಮಹಾಗಣಪತಿ ದೇವರು ಅನುಗ್ರಹಿಸಬೇಕು. ಯಾರಾದರೂ ಬಂದು ಇಲ್ಲಿ ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರುಂದಾದರೆ ಅವರವರ ಇಷ್ಟಾರ್ಥವನ್ನು ಮಹಾಗಣಪತಿ ದೇವರು ಅನುಗ್ರಹಿಸುವಂತೆ ಆ ದೇವರು ಅನುಗ್ರಹಿಸಬೇಕು. ಸುಖಂ ಅಕ್ಷಯ್ಯ ಮಟ್ಟದ ಎಲ್ಲರ ಜೀವನದಲ್ಲಿ ಅಕ್ಷಯವಾದಂತಹ ಸುಖವನ್ನು ಶಾಂತಿ ನೆಮ್ಮದಿಗಳನ್ನು ಭಗವಂತರು ಅನುಗ್ರಹಿಸಬೇಕು.
यावच्चन्द्रश्च सूर्यश्च यावत्तिष्ठति वेदिनी तावत्त्रयात्रलोके ಸಾಧವ್ಯಂ ಸರ್ವದಾ ಅನ್ನೋ ಒಂದು ರೀತಿಯಲ್ಲಿ ಇದು ಪ್ರಾರಂಭ ಅಂತ್ಯ ಇಲ್ಲಿಂದ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋದರಂ ವರಂ ವರೇ ಭವಂತಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. अकिञ्चनार्तिमार्जनं चिरन्तनोक्तिभाजनं पुरारि पूर्वनन्दनं सुरारि गर्वचर्वणम्. प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम्. नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय कृन्तनम्. हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततम्. महागणेश
गणेश पञ्चरत्नमादरेण योऽन्वहं प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितिं सुपुत्रतां समाहितायुरष्टभूतिमाभ्युपैति सोचिरात् समस्तलोकशङ्करं निरस्तदैत्यकुञ्जरं दरेतरोदरं वरं वरे भवन्तमक्षरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणम् प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् ಇದೀಗ ಧಾರ್ಮಿಕ ಕಾರ್ಯಕ್ರಮದ ಪ್ರಯುಕ್ತ ನಡೆದ ಸಭಾ ಕಾರ್ಯಕ್ರಮದ ಬಗ್ಗೆ ಡೀಟೇಲ್ಸ್ ನಿಮಗಾಗಿ. ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಅಲ್ಲಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಗಣೇಶ ಇಳಿದು ಬಂದ. ಈಗಲೂ ಅದು ನಡೀತಾ ಇದೆ, ಈಗಲೂ ನಡೀತದೆ. ಯಾಕಂದರೆ ಅದೊಂದು ಆದರ್ಶವಾಗಿರುವಂಥ ಒಂದು ಅನುಸರಿಸಬೇಕಾದಂಥ ದಾರಿಯೋ ಅನುಕರಣೆಯೋ ಅದನ್ನು ಮಾಡಬಹುದು, ಏನು ತಪ್ಪೇನಲ್ಲ. ಒಂದು ಭಾಗದಲ್ಲಿ ಜಾಗೃತಗೊಳಿಸಲಿಕ್ಕೆ, ಅರ್ಥಾತ್ ಧರ್ಮ ಜಾಗೃತಿಗೆ ಒಂದು ಕಾರ್ಯ ನಡೀತದೆ ಅಂತ. ಇಲ್ಲಿ ಎಲ್ಲರೂ ಸೇರಿಕೊಂಡು ಒಬ್ಬಿಬ್ಬರಲ್ಲ, ಒಬ್ಬರಿಗೆ ಮಾಡುವವರು ಇರ್ಬೋದು, ಆದರೆ ಎಲ್ಲರೂ ಸೇರಿ ಮಾಡಬೇಕನ್ನುವಂಥ ಒಂದು ಹಂಬಲದಿಂದ ಇದನ್ನು ಕಟ್ಟಿ ಮುಗಿಸಿದ್ದಾರೆ. ಎಲ್ಲ ಲಕ್ಷವನ್ನು ಹಾಕಿಬಿಟ್ಟು ಆ ಗಣಪತಿಯ ಲಕ್ಷ ನಮ್ಮೆಲ್ಲರಿಗೂ ಇರಲಿ ಅಂತ ಇದನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಡ್ತೇನೆ. ಬಹುಶಃ ಅದೆಲ್ಲರಿಗೂ ಲಭ್ಯ ಆಗಲಿ ಅಂತ. ಗಣಪತಿಯನ್ನು ಗಣನಾಯಕ ಅಂತ ಕರೆದರು. ಇದರ ಬಗ್ಗೆ ತುಂಬ ಇದೆ. ಗಣಪತಿ ಅಂತ ಕರೆದರು, ಗಜಾನನ ಅಂತ ಕರೆದರು. ಇದನ್ನೆಲ್ಲ ಹೇಳಿದರೆ ಒಂದು 3-4 ಗಂಟೆಗೆ ಪ್ರವಚನಕ್ಕೆ ಸಾಕು, ವಿಷಯಗಳುಂಟು. 1-2 ಹೆಸರಲ್ಲೇ ಸಾಕು ನಮಗೆ. ಏಕದಂತ ಅಂತ ಕರೆದರು. ಅದಕ್ಕೆ ಹೇಳ್ತಾರೆ, ಎಲ್ಲ ನಾಯಕರು ಸಮಾಜದಲ್ಲಿ ಅದೆಷ್ಟೋ ಇರಬಹುದು, ಆದರೆ ನಾಯಕರಿಗೆ ಒಬ್ಬ ನಾಯಕತ್ವವನ್ನು ತಿಳಿಸುವ ನಾಯಕ ಬೇಕಲ್ಲವ. ಹಾಗಾಗಿ ಅವ ಗಣನಾಯಕ ಅಂತ ಅವನನ್ನು ಕೊಂಡಾಡಿದರು. ಎಲ್ಲ ನಾಯಕರಿಗೆ ಯಾರು ನಾಯಕತ್ವದ ಗುಣವನ್ನು ಕಲಿಸಿಕೊಡುತ್ತಾನೋ ಅವ ಗಣನಾಯಕ. ಆದ್ದರಿಂದ ಅವನನ್ನು ಕೊಂಡಾಡ್ತಾರೆ, ಗಣಪತಿಯನ್ನು ಕೊಂಡಾಡ್ತಾರೆ. ಯಾರೋ ಯಾವುದೇ, ಅದಕ್ಕೆ ಹೇಳ್ತಾರೆ ನೋಡಿ, ಆ ರಾವಣನಿಗೂ ವಿಘ್ನವನ್ನು ತಂದೊಡ್ಡಿಕೊಂಡು ಆಯ್ತಲ್ವ ಗೋಕರ್ಣದಲ್ಲಿ ನಿಲ್ಲುವಂತೆ ಮಾಡಲಿಕ್ಕೆ ಯಾರು ಏನು ಅಂತಂದರೆ ಗಣನಾಯಕ. ಅದು ಅವನಿಂದ ಸಾಧ್ಯ ಅಂತ ಹೇಳಿಕೊಂಡು ಆ ಗಣಪತಿಯನ್ನು ಇಲ್ಲಿ ಆರಾಧನೆ ಮಾಡುವಂಥ ಒಂದು ಸೌಭಾಗ್ಯ ಎಲ್ಲರಿಗೂ ಒದಗಿ ಬಂದಿದೆ. ನಿರಂತರವಾಗಿ ನಿತ್ಯ, ವರ್ಷಕ್ಕೊಮ್ಮಲ್ಲ, ಇಲ್ಲಿ ನಿತ್ಯವೂ ನಮಗೆ ನೋಡಲಿಕ್ಕೆ ಅವಕಾಶ ಆಯಿತು. ಈ ರೀತಿಯಲ್ಲಿ ಹಾಲಿಗೂ ಗಣಪತಿಗೆ ಏನಾದರೂ ಸಂಬಂಧ ಇದೆಯೋ? ನಾನು ಒಂದು ಮಾತು ಹೇಳಿ ಅದನ್ನು ಮುಂದುವರಿಸ್ತೇನೆ. ಗಜಾನನ ಅನ್ನುವಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ 4 ವೇದಗಳು ಉಂಟು. ವೇದಗಳಲ್ಲಿ ಎಲ್ಲ ಹೇಳ್ತಾರೆ. ವೇದಗಳನ್ನು ಹೇಳುವಾಗ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಈಗ ಹೇಳಿಬಿಟ್ಟು ಕೊನೆಗೆ ಅಂತ ಹೇಳ್ತಾರಂದರೆ ಅಥರ್ವ ವೇದಾಯ ನಮಃ ಅಂತ ಹೇಳ್ತಾರೆ. ಎಲ್ಲ ವೇದಗಳನ್ನು ಸ್ವಾಹ ಮಾಡಿದ್ದು, ಈ ಅಥರ್ವ ವೇದವನ್ನು ಹೇಳಲಿಲ್ಲ. ಅದಕ್ಕೆ ಒಂದು ವಿಶೇಷತೆ ಏನು ಅಂತಂದರೆ ಅದರಲ್ಲಿ ಎಲ್ಲ ವಿಚಾರಗಳು ಅದರಲ್ಲಿವೆ. ಅದು ಹೇಳ್ತಾರೆ, ಧನುರ್ವೇದ, ಆಯುರ್ವೇದ, ಇನ್ನಿತ್ಯಾದಿ ಎಲ್ಲವಿರುವಂಥದ್ದು ಅದರೊಳಗೆ. ನಿನ್ನನ್ನು ಸ್ವಾಹ ಮಾಡಲಿಕ್ಕಿಲ್ಲ, ನಿನಗೆ ನಮನ ಅಂತ ಹೇಳ್ತಾರೆ.
ಇದರಲ್ಲಿ ವಿಶೇಷತೆ ಉಂಟು. ಅಥರ್ವ ಶೀರ್ಷ ಉಪನಿಷತ್ತು ಅಂದರೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದರಲ್ಲಿ ಕೆಲವು ವಿಚಾರಗಳು ಉಂಟು. ಆದರೆ ಈ ಗಜಾನನ ಅನ್ನುವಾಗ ಈ ಗಣಪತಿ 4 ವೇದವನ್ನು ಬಿಡಲೇ ಇಲ್ಲ. ಅಲ್ಲಿ ಏನಾಗ್ತದೆ, ಗ ಅನ್ನೋದಕ್ಕೆ ಋಗ್ವೇದದ ಗಕಾರವನ್ನು ತೆಕ್ಕೊಳ್ಳಿ, ಋಗ್ವೇದ. ಆದರೆ ಇನ್ನು ಬರುವಂಥದ್ದು ಸಾಮಗಾನ ವೇದ ಅಂತ ಹೇಳ್ತಾರೆ. ಅದರಲ್ಲಿ ನೀವು ನೋಡ್ಬೋದು, ಆ ಗಣಪತಿಯನ್ನು ನಾವು ತಗೊಂಡ್ರೆ ಋಗ್ವೇದದಲ್ಲಿ ಯಜುರ್ವೇದವನ್ನು ನೀವು ತಗೊಳ್ಬೇಕು ಅಂತಾದರೆ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಅಂತ ಹೇಳಿಕೊಂಡು ಒಂದೊಂದರಲ್ಲೂ ಗಜಾನನ ಅಲ್ಲಿ ಹೇಳ್ತಾರೆ, ಸಾಮಗಾನ ನಾವನ್ನಲ್ಲಿ ತಗೊಳ್ಬೋದು. ಇನ್ನೂ ಈಚೆಗೆ ಬಂದರೆ ಈ ಯಜುರ್ವೇದ, ಋಗ್ವೇದ, ಯಜುರ್ವೇದದಲ್ಲಿ ಜಿ ಅಕ್ಷರವನ್ನು ತಗೊಳ್ಬೋದು. ಇಲ್ಲಿ ಸಾಮಗಾನ, ಅಥರ್ವಣ ಅಂತ ಹೇಳಿಕೊಂಡು ಅಥರ್ವಣ ವೇದ ಅಂತ ಕೂಡ ಹೇಳ್ತಾರೆ. ಅಲ್ಲಿ ನಾವನ್ನು ತಗೊಂಡ್ರೆ ಎಲ್ಲ ವೇದದ ಅಂಶಗಳು ಗಜಾನನ ಎನ್ನುವಲ್ಲಿ ಸೇರಿಕೊಂಡಿದ್ದಂತಾಗ್ತದೆ. ಆ ನಾಯಕತ್ವದ ಗುಣವನ್ನು ಆ ಗಣಪತಿಯಲ್ಲಿ ಕಲಿಯಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಇವತ್ತೊಂದು ಒಳ್ಳೆಯ ಒಂದು ಸಂಭ್ರಮ. ಎಲ್ಲ ರೀತಿಯಲ್ಲೂ ಜನರಲ್ಲೂ ಒಂದು ರೀತಿಯ ನಮ್ಮಲ್ಲೊಂದು ದೇವಾಲಯ, ಒಂದು ಗುಡಿ ಆಗಿದೆ ಅಂತ ಹೇಳಿಕೊಂಡು, ಒಡಲೆಂಬ ಗುಡಿಯೊಳಗೆ ಮನವೆಂಬ ಗಂಟೆಯಿದು ಬಿಡದೆ ಬಾರಿಸುತ್ತಿಹುದು ಒಡೆಯ, ಇದರ ಭಾಗವೇ ನಿನಗೆ ಉದಯ ರಾಗವ ಹಾಡಿ ಇದಕ್ಕೋ ಎಚ್ಚರಿಸುತ್ತಿದೆ ಒಡೆಯ. ನೀವು ಕೇಳ್ಬೋದು ಇದರ ಬಗ್ಗೆ. ಒಡಲೆಂಬ ಗುಡಿಯೊಳಗೆ ಮನವೆಂಬ ಗಂಟೆಯಿದು. ಎಲ್ಲರ ಶರೀರದಲ್ಲೂ ಕೂಡ ಒಡಲೆನ್ನುವ ಭಾಗದಲ್ಲಿ ಒಂದು ಆ ಗುಡಿಯಲ್ಲಿ ಭಗವಂತನ ಒಂದು ನೆಲೆ ಇದೆ. ನಾವು ಹೊರಗಡೆಗೆ ಯಾಕೆ ಗುಡಿ ಮಾಡಿಕೊಂಡು ಆ ಭಗವಂತನವನ್ನು ನೋಡ್ತೇವೆ ಅಂತಂದರೆ, ನಮ್ಮ ಒಳಗೆ ಒಬ್ಬ ಇದ್ದಾನೆ, ಒಳಗೆ ಒಬ್ಬ ಇದ್ದಾನೆ. ಅವನನ್ನು ನೋಡಲಿಕ್ಕೆ ಬಾಹ್ಯದಲ್ಲಿ ಸಗುಣ ರೂಪದಲ್ಲಿ ಒಂದು ಮೂರ್ತಿ ಉಪಾಧಿಯಲ್ಲಿ ಒಂದು ನೆಲೆ ಬೇಕು ಅಂತ ಹೇಳ್ಕೊಡ್ತೀವಿ. ನಮ್ಮ ಒಳಗೂ ಒಬ್ಬ ಇದ್ದಾನೆ, ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ, ಹೊರಗಡೆ ಇದು ಬೇಕು, ಮತ್ತೆ ಕಾಣೋದಕ್ಕೆ ಅದು ಅನುಕೂಲ ಆಗ್ತದೆ. ಸಗುಣ ಮತ್ತು ನಿರ್ಗುಣ ಅಂತ 2 ವಿಚಾರಗಳು ಉಂಟು. ಏನೇ ಇರಲಿ, ಇವತ್ತು ನಮಗೆ ಬೇಕಾಗಿರುವಂಥದ್ದು ಕೇಳ್ತಾರೆ, ಹಾಲಲ್ಲಿ ತುಪ್ಪವು ಮೇಳೈಸಿದ ಪರಿಲೀಲ ಮಾನುಷ ಜಗದ ಆಲಯದ ಒಳಗಿರೆ. ಎಲ್ಲಿ ನಾವು ಹುಡುಕಾಡಲಿ ಆ ಭಗವಂತನ ಎಲ್ಲಿ ಹುಡುಕುದು ನಾವು? ಹಾಲಲ್ಲಿ ತುಪ್ಪವು ಮೇಳೈಸಿದ ಪರಿ ಲೀಲ ಮಾನುಷ ಜಗದ ಆಲಯದ ಒಳಗಿರೆ. ಆಲಯ, ಈ ಜಗತ್ತೇ ಅವನ ಆಲಯ, ಇನ್ನು ಎಲ್ಲಿ ಹುಡುಕುವಂಥದ್ದು? ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಜಿವಿ ಹೆಗ್ಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನ ಸ್ವಾಗತಿಸಿದರು. ಬಳಿಕ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು ಮಾತನಾಡಿ, ಇವತ್ತು ಡೈರಿ ಆವರಣದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಗಣಪತಿ ಗುಡಿ ನಿರ್ಮಾಣ ಮಾಡಲಾಗಿದೆ. ಕುಡುಪುವಿನ ವೇದಮೂರ್ತಿ ಕೃಷ್ಣರಾಜ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನ ನೆರವೇರಿಸಲಾಗಿದೆ ಅಂತ ಹೇಳಿದರು. ಬಹುಶಃ ಇದು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಪ್ರಾರಂಭ ಆಗುವ ಪೂರ್ವದಲ್ಲಿ, ಅಂದರೆ ಇಲ್ಲಿ ಒಂದು ಸರಕಾರಿ ಡೈರಿ, ಹಾಲಿನ ಡೈರಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಈ ಡೈರಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ ಸಿಬ್ಬಂದಿಗಳಲ್ಲಿ ಮುಖ್ಯವಾಗಿ ತುಂಬ ಜನ ಇರ್ಬೋದು. ನನ್ನ ಗಮನಕ್ಕೆ ಬಂದಂತಹ ವಿಚಾರಗಳ ಹೇಳಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬಹುಶಃ ಗಂಗಯ್ಯ ಮತ್ತು ಮದನ್ ಮೋಹನ್ ರಂತಹಾರ ಕೆಲವರು ಒಂದು ನಮ್ಮ ಆ ಡೈರಿಯಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗಳು ಇಲ್ಲಿ ಒಂದು ವಿಶೇಷವಾಗಿ ಗಣಪತಿಯ ಚೌತಿಯ ಸಂದರ್ಭದಲ್ಲಿ ಸಾರ್ವಜನಿಕ ಗಣಪತಿಯನ್ನು ಇಡಬೇಕು, ಅದನ್ನು ಆರಾಧಿಸಬೇಕು ಅಂತ ಹೇಳಿಕೊಂಡು ಬಹುಶಃ ಆ ಉದ್ದೇಶದಲ್ಲಿ ಬಹುಶಃ ಹೆಚ್ಚು ಕಡಿಮೆ 1985ನೇ ಇಸ್ವಿಯಲ್ಲಿ ಕಾರ್ಯಪ್ರವರ್ತರಾಗಿ ಬಹುಶಃ ಒಂದು ಸಣ್ಣ ಒಂದು ಟೇಬಲ ಮೇಲೆ ಒಂದು ಗಣಪತಿಯ ಗುಡಿಯ ಒಂದು ಮೂರ್ತಿಯನ್ನು ತಂದು ಬಹುಶಃ ಇಲ್ಲೇ ಕ್ಯಾಂಟೀನಲ್ಲೇ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಅದನ್ನು ಆರಾಧನೆ ಮಾಡಿ, ಅದನ್ನು ಆ ನಂತರ ಆರಾಧನೆ ಮಾಡಿದ ನಂತರ ಅದನ್ನು ಇಲ್ಲೇ ಕೂಳೂರಿನ ಒಂದು ನದಿಯ ತೀರದಲ್ಲಿ ವಿಸರ್ಜನೆ ಮಾಡುವಂತಹದ್ದು ಪರಿಪಾಠ ಆಗ್ತಾ ಬಂದಿದೆ. ಬಹುಶಃ ಇದರಲ್ಲಿ ಸಾಕಷ್ಟು ಏರುಪೇರುಗಳು ಆಗಿರ್ಬೋದು. ಆದರೂ ಕೂಡ ಬಹುಶಃ ಇದು ಕ್ರಮೇಣ ಒಂದು ಸಣ್ಣ ಮಟ್ಟದಲ್ಲಿ ಒಂದು 35 ವರ್ಷದ ಹಿಂದೆ ಪ್ರಾರಂಭ ಆದಂತಹ ಈ ಒಂದು ಸಾರ್ವಜನಿಕ ಗಣೇಶನ ವಿಗ್ರಹದ ಮೂಲಕ ಒಂದು ನಾವಿಲ್ಲಿ ಪೂಜೆ ಪ್ರಾರಂಭ ಆಗಿ
ಬಹುಶಃ ಕ್ರಮೇಣ ಬಹಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ಸಿಬ್ಬಂದಿಗಳು ಅಲ್ಲದೆ ಬಹುಶಃ ಮುಖ್ಯವಾಗಿ ಈ ಡೈರಿಯಲ್ಲಿ ಅಳವಡಿಸಿಕೊಂಡಿರುವಂಥ ಅಥವಾ ಬೇರೆ ಬೇರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹವರು, ಅದು ಗುತ್ತಿಗೆ ನೌಕರರು ಆಗಿರ್ಬೋದು ಅಥವಾ ನಮ್ಮ ಹಾಲಿನ ಡೆಲಿವರಿ ಡಿಸ್ಟ್ರಿಬ್ಯೂಷನ್ ವಾಹನದ ಮಾಲಕರಾಗಿರ್ಬೋದು ಅಥವಾ ನಮ್ಮ ಟ್ಯಾಂಕರ್ ಮಾಲಕರಾಗಿರ್ಬೋದು ಅಥವಾ ಡೀಲರ್ಗಳಾಗಿರ್ಬೋದು, ಇವರೆಲ್ಲರ ಒಂದು ಸಹಕಾರದಿಂದ ಪ್ರತಿ ವರ್ಷ ವಿಜೃಂಭಣೆಯಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಡೈರಿಯಲ್ಲಿ ಪ್ರಾರಂಭ ಮಾಡಿ ನಡೀತಾ ಬಂದು ಅದೇ ದಿವಸ ಅದನ್ನು ವಿಸರ್ಜನೆ ಮಾಡುವಂತಹ ಪರಿಪಾಠದಲ್ಲಿ ಈ ಸಂದರ್ಭ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆಗೆ ಸಹಕರಿಸಿದವರನ್ನ ಸನ್ಮಾನಿಸುವ ಕಾರ್ಯಕ್ರಮ ಕೂಡ ನಡೆಯಿತು. ಇವಿಷ್ಟು ಮಂಗಳೂರಿನ ಕುಲಶೇಖರದಲ್ಲಿರುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಶ್ರೀ ಗಣಪತಿ ಗುಡಿ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನಾ ವಿಶೇಷ ಕಾರ್ಯಕ್ರಮ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.